ಯಾಕಮ್ಮ? ನಿನ್ನ ತಂದೆ ಇದೇ ರೀತಿ ಛಲವನ್ನು ಸಾಧಿಸಿ ದೇವಲೋಕಕ್ಕೆ ಹೋದವರು ಮತ್ತೆ ಬರಲಿಲ್ಲ ಮಗನೇ. ಓಹೋ, ನಿನಗಂತ ಸ್ಥಿತಿ ಬರಬಾರದು. ಹಾಗಾಗಿ ನಿನ್ನನ್ನು ಬಿಟ್ಟರೆ ನನಗೆ ಯಾರಿದ್ದಾರೆ ಹೇಳು ಮಗನೇ. ಇಲ್ಲ ತಾಯೇ. ನೀನು ದೇವನಗರಿಗೆ ಹೋಗುವುದು ಬೇಡ. ಮತ್ತೆ ನಿನ್ನಮ್ಮ ನಿನ್ನನ್ನು ಕಾಡಿಗೆ ಕಳುಹಿಸುತ್ತಾ ಇದ್ದಾಳೆ. ಕಾಡಿಗೆ? ಹೌದು ಮಗ. ಏನ್ ಮಾಡ್ಬೇಕು ಮಗ ಅಮ್ಮ? ಇದ್ದ ನೀನೊಬ್ಬ ಹೆಚ್ಚು ಅಂತ ಕಾಡಿಗೆ ಕಳುಹಿಸುತ್ತಾ ಇಲ್ಲ. ಮತ್ತೆ ಕೇವಲ ದೇಹದ ಒಂದು ಬಲ ಇದ್ದರೆ ಸಾಲದು. ದೇಹದ ಬಲಕ್ಕೆ ದೈವದ ಬಲ ಕೂಡಿ ಬರಬೇಕು ಮಗನೇ. ಸತ್ಯ ತಾಯಿ. ಆವಾಗಲೇ ನಮ್ಮ ವ್ಯಕ್ತಿತ್ವ ಶಕ್ತಿ ಹೆಚ್ಚಾಗುವುದು. ಹೌದು. ಹೋಗು ಮಗನೇ ಅರಣ್ಯಕ್ಕೆ ಹೋಗಿ ಹಿರಣ್ಯ ಗರ್ಭದಿಂದ ಕುರಿತು ಸುದೀರ್ಘವಾದ ತಪಸ್ಸನ್ನು ಆಚರಿಸು. ಆಚರಿಸಿ. ಒಲಿದೇ ಒಲಿಯುತ್ತಾನೆ. ಒಲಿಯಲಿಲ್ಲ ಅಂತಾರೆ. ಒಲಿದನಾಗಲೇ ವರವನ್ನು ಕೇಳು. ತರಯ್ಯ ಎಲ್ಲಿರುತ್ತಾ ಯಾವ ವ್ಯಕ್ತಿಗಳಿಂದಲೂ ಶಕ್ತಿಗಳಿಂದಲೂ ನನ್ನ ಪಾಲಿಗೆ ಮರಣ ಬರಬಾರದು. ಓಹೋ, ಅಂತ ವರವನ್ನು ಪಡೆದು ಬಂದ ಅಂತ ಆದ್ರೆ ತ್ರೈ ಜಗದಲ್ಲಿ ನಿನ್ನನ್ನು ಎದುರಿಸುವ ಪಟ್ಟ ಯಾರಿದ್ದಾರೆ ಮಗನಿಗೆ?